ವಿನೂತನ ಕಲ್ಪನೆಯನ್ನ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜು ಅರಂತೋಡು, ಆಡಳಿತ ಪಾಪ್ಯುಲರ್ ಎಜುಕೇಷನ್ ಸೊಸೈಟಿ ಅರಂತೋಡು, ಜಾಗೃತಿ ವಿದ್ಯಾರ್ಥಿ ಕ್ಲಬ್ ಇವುಗಳ ಸಹಯೋಗದಲ್ಲಿ ವಿದ್ಯಾರ್ಥಿ ಗ್ರಾಹಕ ಸಂತೆಯನ್ನ ಅರಂತೋಡು ನೆಹರು ಸ್ಮಾರಕ ಕಾಲೇಜಿನಲ್ಲಿ ಹಮ್ಮಿಕೊಂಡರು. ಈ ಸಂತೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಪಾರ ನಡೆಸಿ ವ್ಯಾಪಾರ ವ್ಯವಹಾರ ಗಣಿತ ಜ್ಞಾನವನ್ನು ಹಂಚಿಕೊಂಡರು. ಮಕ್ಕಳ ಸಂತೆಯಲ್ಲಿ ಹೈಸ್ಕೂಲ್ ವಿಭಾಗದ 308 ವಿದ್ಯಾರ್ಥಿಗಳಲ್ಲಿ ಸುಮಾರು 72 ವಿದ್ಯಾರ್ಥಿಗಳನ್ನು 6 ಜನರ ಗುಂಪನ್ನು ರಚಿಸಿ ವಿವಿಧ ವ್ಯಾಪಾರಗಳನ್ನು ನಡೆಸಲು ಸೂಚಿಸಲಾಯಿತು. ಹಾಗೆಯೇ ವಿವಿಧ ತರಕಾರಿಗಳು, ಬಗೆ ಬಗೆಯ ತಿಂಡಿಗಳು, ಬಟ್ಟೆಗಳು, ಅಲಂಕಾರಿಕ ವಸ್ತುಗಳು, ಬೆತ್ತದ ಕುಡುಪು, ಬುಟ್ಟಿ, ಹಸಿರು ಸೊಪ್ಪುಗಳು, ವೀಳ್ಯದೆಲೆ, ಐಸ್ ಕ್ರೀಂ ಸಂತೆಯಲ್ಲಿ ಮಾರಾಟಕ್ಕೆ ಇದ್ದವು.